ವಿಶ್ವವಿಖ್ಯಾತ ಕಾರು ಉತ್ಪಾದನಾ ಸಂಸ್ಥೆ ರೆನಾಲ್ಟ್ನ ಮಂಗಳೂರಿನ ಅಧಿಕೃತ ಡೀಲರ್ ರೆನಾಲ್ಟ್ನಲ್ಲಿ ಮಕ್ಕಳ ದಿನಾಚರಣೆಯ ಪ್ರಯುಕ್ತ ರೆನಾಲ್ಟ್ ಕ್ಯೂಟ್ ಕಿಡ್ ಕಾಂಟೆಸ್ಟ್ ಅನ್ನು ಆಯೋಜಿಸಲಾಗಿದ್ದು, ಇದರ ವಿಜೇತ ಪುಟಾಣಿಗಳಿಗೆ ಬಹುಮಾನ ವಿತರಿಸುವ ಕಾರ್ಯಕ್ರಮ ಜರುಗಿತು. ಮಕ್ಕಳ ದಿನಾಚರಣೆ ಎಂದ ಕೂಡಲೇ ನೆನಪಾಗುವುದು ಪುಟ್ಟ ಮಕ್ಕಳ ಮುತ್ತು ಮುಖಗಳು. ಹೌದು, ಈ ಮಕ್ಕಳ ದಿನಾಚರಣೆ ಎಂದರೆ ಅದೊಂದು ರೀತಿಯ ಹಬ್ಬವಿದ್ದಂತೆ. ಇಂತಹ ವಿಶೇಷ ಸಂದರ್ಭದಲ್ಲಿ ಮಕ್ಕಳ ದಿನಾಚರಣೆಯ ಸಂಭ್ರಮವನ್ನ ಇಮ್ಮಡಿಗೊಳಿಸಲು ರೆನಾಲ್ಟ್ ಕ್ಯೂಟ್ ಕಿಡ್ 2018 ಸ್ಪರ್ಧೆಯನ್ನ ಆಯೋಜಿಸಲಾಗಿತ್ತು. ವಿಶ್ವವಿಖ್ಯಾತ ಕಾರು ಉತ್ಪಾದನಾ ಸಂಸ್ಥೆ ರೆನಾಲ್ಟ್ನ ಮಂಗಳೂರಿನ ಕೂಳೂರು ಬಳಿ ಇರುವ ಅಧಿಕೃತ ಡೀಲರ್ ರೆನಾಲ್ಟ್ ಕಾರಿನ ಶೋರೂಮ್ನಲ್ಲಿ ರೆನಾಲ್ಟ್ ಕ್ಯೂಟ್ ಕಿಡ್ ಸ್ಪರ್ಧೆಯನ್ನ ಆಯೋಜಿಸಿದ್ದು, ಈ ಸ್ಪರ್ಧೆಯ ವಿಜೇತ ಮಕ್ಕಳಿಗೆ ಬಹುಮಾನ ವಿತರಿಸುವ ಕಾರ್ಯಕ್ರಮ ಜರುಗಿತು. ರೆನಾಲ್ಟ್ ಕ್ಯೂಟ್ ಕಿಡ್ 2018 ಸ್ಪರ್ಧೆಯನ್ನ ಖ್ಯಾತ ಲೆಕ್ಕ ಪರಿಶೋಧಕರಾದ ಎಂ ಜಗನ್ನಾಥ್ ಕಾಮತ್ ಅವರು ಉದ್ಘಾಟಿಸಿದ್ರು. ನಂತರ ಮಾತನಾಡಿದ ಅವರು, ಆಟೋಮೊಬೈಲ್ ಕ್ಷೇತ್ರದಲ್ಲಿ ಮೊಟ್ಟಮೊದಲ ಬಾರಿಗೆ ಕ್ಯೂಟ್ ಕಿಡ್ ಸ್ಪರ್ಧೆಯನ್ನ ಆಯೋಜಿಸುತ್ತಿರುವುದು ಶ್ಲಾಘನೀಯ ಎಂದು ಹೇಳಿದ್ರು. This is the first time I am hearing, I have seen or I have heard about automobile dealer conducting a kid contest. This is really the first time. This is a social activity. You should give them a big round of applause. Most of the dealers are busy selling their cars. So this is a new thing which I think came to these partners of the Reynolds. Really hats off to them. First, congratulations should go to the judges, because already the organizers have told that there were 1,300 contestants. ಇನ್ನು ರೆನಾಲ್ಟ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ನ ಏರಿಯಾ ಸೇಲ್ಸ್ ಮ್ಯಾನೇಜರ್ ಮನಿವನ್ನಾನ್ ಮಾತನಾಡಿ, ಎಲ್ಲರ ಪರಿಶ್ರಮದೊಂದಿಗೆ ಈ ಸ್ಪರ್ಧೆಯನ್ನ ಆಯೋಜಿಸಲಾಗಿದೆ. ಸಹಕಾರ ನೀಡಿರುವುದಕ್ಕೆ ಎಲ್ಲರಿಗೂ ಧನ್ಯವಾದ ಎಂದು ಹೇಳಿದ್ರು. All your supports and motivations really makes your team to go such events. I would also like to congratulate and put efforts to all the organizers of these events. I've been observing and moving with the team for quite a while, and they've put up so much of efforts to organize this event. Finally, this conclusion seems to be a bigger one. The efforts, the minute things which these guys were focusing was really awesome. Special thanks to all the sales service teams under the leadership of Rizwan, Guru, Jagdish and Girish for making their effective contribution to make this program success. ಇದೇ ವೇಳೆ ಬಿಸಿನೆಸ್ ಹೆಡ್ ಮೊಹಮ್ಮದ್ ರಿಜ್ವಾನ್ ಅವರು ಮಾತನಾಡಿ, ನಿರೀಕ್ಷೆಗೂ ಮೀರಿ ಅಧಿಕ ಮಂದಿ ಸ್ಪರ್ಧೆಯಲ್ಲಿ ಭಾಗವಹಿಸಿದ್ದಾರೆ. 10 ಮಂದಿ ತೀರ್ಪುಗಾರರ ಮೂಲಕ ಮಕ್ಕಳ ಆಯ್ಕೆ ಮಾಡಲಾಗಿದೆ ಎಂದು ಹೇಳಿದ್ರು. ಮಕ್ಕಳ ದಿನಾಚರಣೆ ಅಂಗವಾಗಿ ನಾವು ಈ ಕ್ಯೂಟ್ ಕಿಡ್ ಕಾಂಟೆಸ್ಟ್ ಅಂತ ಆನ್ಲೈನಲ್ಲಿ ಕಾಂಪಿಟೇಷನ್ ಲಾಸ್ಟ್ 2 ವರ್ಷದಲ್ಲಿ ನಮಗೆ ಅಂದರೆ 400 to 500 ಮೆಂಬರ್ಸ್ ಲಾಸ್ಟ್ ಇಯರ್ ನಮಗೆ ಪಾರ್ಟಿಸಿಪೇಟ್ ಮಾಡಿದರು. ಈ ಸಲ ನಿರೀಕ್ಷೆಗೂ ಮೀರಿ 1300ಕ್ಕಿಂತ ಅಧಿಕ ಜನ ಪಾರ್ಟಿಸಿಪೇಟ್ ಮಾಡಿ ಈ ಇವೆಂಟನ್ನು ಸಕ್ಸಸ್ ಆಗಿ ಮಾಡಿದ್ದಾರೆ. ಸೊ ಇದರದೆಲ್ಲ ಕ್ರೆಡಿಟ್ ಗೋಸ್ ಟು ಎಲ್ಲ ಹೆತ್ತವರಿಗೆ. ಸೊ ಬಹಳ ಕಷ್ಟಪಟ್ಟು ಫೋಟೋ ತೆಗೆದು ಬೇರೆ ಡಿಫ್ರೆಂಟ್ ಆ್ಯಂಗಲ್ಸಲ್ಲಿ ಅಪ್ಲೋಡ್ ಮಾಡಿ, ಕೆಲವರು ಫೋನ್ ಮಾಡಿದರು, ಕೆಲವರು ತುಂಬ ಟೆಕ್ಸ್ಟ್ ಮಾಡಿದರು. ಸಿಲೆಕ್ಟ್ ಮಾಡಲಿಕ್ಕೆ ತುಂಬ ಕಷ್ಟ ಇತ್ತು. ನಾವು 10 ಜನ ಜಡ್ಜಸ್ ಮಾಡಿ, ಮಕ್ಕಳು ಒಬ್ಬರಿಗಿಂತ ಒಬ್ಬರು ತುಂಬ ಚೆನ್ನಾಗಿದ್ದರು. ಆದರೂ ನಮ್ಮ ಕಾಂಪಿಟೇಷನ್ ರೂಲ್ಸ್ ಆ ಥರ ಇರೋದ್ರಿಂದ ನಾವು ಕೆಲವರನ್ನು ವಿನ್ನರ್ಸ್ ಅಂತ ಹೇಳ್ಬಿಟ್ಟು. ನಿರ್ದೇಶಕರಾದ ಅರುಣ್ ಮೆಂಡಿಸ್ ಮಾತನಾಡಿ, ಮಕ್ಕಳನ್ನ ಆಯ್ಕೆಗೊಳಿಸಲು ತೀರ್ಪುಗಾರರು ತುಂಬಾ ಕಷ್ಟಪಟ್ಟಿದ್ದಾರೆ. ಮಕ್ಕಳ ದಿನಾಚರಣೆಯ ಹಿನ್ನೆಲೆಯಲ್ಲಿ ಈ ಸ್ಪರ್ಧೆಯನ್ನ ಆಯೋಜಿಸಲಾಗಿದ್ದು, ಎಲ್ಲ ಮಕ್ಕಳ ಫೋಟೋ ಅದ್ಭುತವಾಗಿ ಮೂಡಿ ಬಂದಿದೆ ಎಂದು ಹೇಳಿದ್ರು. All the little kids and for coming and living and joining the celebration of Children's Day and the Smart Kid for Renault. Children are God's blessings in our life. They conquer our hearts with their beautiful eyes, innocent activities and smiles. Today, some children will get prize, though each child
is very, very beautiful and winners. It is indeed a very tough choice for the judges to make. ಈ ವೇಳೆ ಮ್ಯಾನೇಜಿಂಗ್ ಡೈರೆಕ್ಟರ್ ಮಿಥುನ್ ಚೌಟರ್, ಜನರಲ್ ಮ್ಯಾನೇಜರ್ ಗಿರೀಶ್ ಕುಮಾರಿಯನ್, ಸರಸ್ವತ್ ಬ್ಯಾಂಕಿನ ಸೀನಿಯರ್ ಮ್ಯಾನೇಜರ್ ಹಾಗೂ ಖ್ಯಾತ ಲೆಕ್ಕ ಪರಿಶೋಧಕರಾದ ಮಮತಾ ರಾವ್, ಕೂಳೂರು ಚರ್ಚಿನ ಧರ್ಮಗುರು ರೆವರೆಂಡ್ ಫಾದರ್ ವಿನ್ಸೆಂಟ್ ಡಿಸೋಜಾ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಪಬ್ಲಿಕ್ ಚಾಯ್ಸ್ ಹಾಗೂ ರೆನಾಲ್ಡ್ ಚಾಯ್ಸ್ 2 ವಿಭಾಗದಲ್ಲಿ ಕ್ವಿಡ್ ಕಾಂಟೆಸ್ಟ್ ನಡೆಸಲಾಗಿತ್ತು. ಇದರ ಜೊತೆಯಲ್ಲಿ ವಿವಿಧ ವಿಭಾಗದಲ್ಲೂ ಸ್ಪರ್ಧೆಯನ್ನ ಹಮ್ಮಿಕೊಳ್ಳಲಾಗಿತ್ತು. ಪಬ್ಲಿಕ್ ಚಾಯ್ಸ್ ವಿಭಾಗದ 3 ವರ್ಷದೊಳಗಿನ ಸ್ಪರ್ಧೆಯಲ್ಲಿ ಲೆರಾಯ್ ಜೋಹಾನ್ ಡಿಸೋಜಾ ವಿನ್ನರ್, ನೋರಾ ಅಬಿಗೇಲ್ ಡಿಸೋಜಾ ಫಸ್ಟ್ ರನ್ನರ್, ಶಾರ್ವಿ ಕೆ ಸುವರ್ಣ ಸೆಕೆಂಡ್ ರನ್ನರ್ ಅಪ್ ಪಡೆದುಕೊಂಡಿದ್ದಾರೆ. ರೆನಾಲ್ಡ್ ಚಾಯ್ಸ್ ವಿಭಾಗದಲ್ಲಿ ರುಶಾಂಗ್ ಭಟ್ ವಿನ್ನರ್, ದೃಷ್ಟಿ ಫಸ್ಟ್ ರನ್ನರ್ ಅಪ್, ದಕ್ಷಾ ಪಿ ಪೂಜಾರಿ ಹಾಗೂ ಕಾನೆ ನಜರತ್ ಸೆಕೆಂಡ್ ರನ್ನರ್ ಅಪ್ ಪಡೆದುಕೊಂಡಿದ್ದಾರೆ. ಇನ್ನು 3 ರಿಂದ 6 ವರ್ಷದೊಳಗಿನ ಪಬ್ಲಿಕ್ ಚಾಯ್ಸ್ ವಿಭಾಗದಲ್ಲಿ ಅಶ್ವಿ ಪಿ ಶೆಟ್ಟಿ ವಿನ್ನರ್, ಅದ್ವಿತ್ ಎ ಪಾಲನ್ ಫಸ್ಟ್ ರನ್ನರ್, ಶಶ್ವತ್ ನಾಯಕ್ ಸೆಕೆಂಡ್ ರನ್ನರ್ ಅಪ್ ಆಗಿ ಆಯ್ಕೆಗೊಂಡಿದ್ದಾರೆ. ರೆನಾಲ್ಡ್ ಚಾಯ್ಸ್ ವಿಭಾಗದಲ್ಲಿ ಮಿತಿ ಆಚಾರ್ಯ ವಿನ್ನರ್, ಸಾನಿಧ್ಯ ಎಸ್ ರಾವ್ ಹಾಗೂ ವನಿಷ್ಕಾ ಶೆಟ್ಟಿ ಫಸ್ಟ್ ರನ್ನರ್, ದಿಹಾ ಅಂಚನ್ ಸೆಕೆಂಡ್ ರನ್ನರ್ ವಿಜಯಶಾಲಿಯಾಗಿದ್ದಾರೆ. ಇನ್ನು ವಿವಿಧ ವಿಭಾಗದ ಸ್ಪರ್ಧೆಯಲ್ಲಿ ಹೆರಿಡನ್ ರಾಹುಲ್ ಡಿಸೋಜಾ, ಪಶ್ವಿ ಎಸ್ ಶೆಟ್ಟಿ, ವೆಲಿನ್ ಸಿಡ್ವಾಲ್ ಅಲುಲಿಯಾ, ಚಾರ್ವಿ ಶೆಟ್ಟಿ, ಮನುಷಿ ಕಾಮತ್, ಝೇವಿಯನ್ ಸಂತು ಮಯೂರ್, ರೆವನ್ ಡಿಸೋಜಾ, ಜನಿಯಾ ಪಾಯಸ್, ದಿಶಾಂಗ್, ನಿಶಾಖಾ ಪುನೀತ್, ಲೌಕ್ಯ ಡಿ, ಬಿ ವಿಖ್ಯಾತ್, ಶ್ರೀಹಾನ್ ರಾಜ್, ಪ್ರಶ್ವಿ, ಸಿಯೋನಾ ಶೆಟ್ಟಿ ಕ್ವಿಡ್ ಕಾಂಟೆಸ್ಟ್ ಆಯ್ಕೆಗೊಂಡಿದ್ದಾರೆ. 1000ಕ್ಕೂ ಅಧಿಕ ಮಗುವಿನ ಫೋಟೋಗಳು ಈ ಸ್ಪರ್ಧೆಗೆ ಬಂದಿದೆ. ಬಹುಮಾನ ವಿಜೇತ ಕಾರ್ಯಕ್ರಮದಲ್ಲಿ ಮಕ್ಕಳ ಡ್ಯಾನ್ಸ್, ಫಿಲ್ಮ್ ಹಾಡುಗಳು ಕಾರ್ಯಕ್ರಮಕ್ಕೆ ಆಗಮಿಸಿದವರನ್ನ ಮನರಂಜಿಸಿತು. ನಾಗೇಶ್ ಕಾವೂರು, ವಿ4 ನ್ಯೂಸ್ 24/7 ಮಂಗಳೂರು.